ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನದ ಪ್ರಯುಕ್ತ ಪಣಂಬೂರಿನ ಹೊಸ ಕಸ್ಟಮ್ಸ್ ಹೌಸ್ನಲ್ಲಿ ಕಸ್ಟಮ್ಸ್ ಟ್ರೇಡ್ ಮೇಳವನ್ನು ಆಯೋಜಿಸಿದ್ದರು. ಮಂಗಳೂರು ಕಸ್ಟಮ್ಸ್ ಆಯುಕ್ತಾಲಯವು ಔಟ್ರೀಚ್ ಕಾರ್ಯಕ್ರಮ ಮತ್ತು ವ್ಯಾಪಾರ ಮೇಳವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮವು ಇಲಾಖೆಯೊಳಗಿನ ಪ್ರಗತಿಪರ ಬೆಳವಣಿಗೆಗಳನ್ನು ಪ್ರದರ್ಶಿಸುವುದರ ಜೊತೆಗೆ ವಿವಿಧ ವ್ಯಾಪಾರ ಮತ್ತು ಪಾಲುದಾರರ ಚಟುವಟಿಕೆಗಳ ಮಾಹಿತಿಯುಕ್ತ ಮಳಿಗೆಗಳ ಮೂಲಕ ಪ್ರದರ್ಶಿಸಲಾಗುತ್ತಿದೆ. ಟ್ರೇಡ್ ಮೇಳವನ್ನು ಕಸ್ಟಮ್ಸ್ ಆಯುಕ್ತರಾದ ಪಿ. ವಿನಿತಾ ಶೇಖರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಸ್ಟಮ್ಸ್ ಟ್ರೇಡ್ ಮೇಳವನ್ನು ಆಯೋಜಿಸಿದ್ದು ಒಂದು ರೀತಿಯಲ್ಲಿ ಹಬ್ಬದ ಉತ್ಸಾಹ ಕಂಡುಬರುತ್ತಿದೆ. ಕಸ್ಟಮ್ಸ್ನ ಪಾತ್ರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಶಾಲಾ ವಿದ್ಯಾರ್ಥಿಗಳು ಸಹ ಭಾಗವಹಿಸುತ್ತಿದ್ದಾರೆ ಎಂದರು. This was one of our, we just thought that we had a International Customs Day, a very formal International Customs Day last year, and we thought that this year we'll have a different theme altogether, not the International Customs Day theme, but to celebrate the International Customs Day in a different way, and what better way but to have an outreach with the trade. So the outreach, what we have planned is it has two different themes. One is that we want to do the outreach with the trade and also with the future generations. So we have tried to invite as many trade stakeholders as much as possible. ಈ ಟ್ರೇಡ್ ಮೇಳದಲ್ಲಿ MRPL, NMPA, ಅದಾನಿ ಪ್ರೈಮರಿ ಇಂಡಸ್ಟ್ರೀಸ್, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದನಾ ಸಂಘ, MCF, ಡೆಕ್ಕನ್ ಪ್ಲಾಸ್ಟಿಕ್, TVS, ಸೆಮ್ನ್ಯಾಕ್ಸ್, F4 ಇಂಜಿನಿಯರಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಹಲವಾರು ಪಾಲುದಾರರು ಮೇಳದಲ್ಲಿ ಮಳಿಗೆಗಳನ್ನು ಸ್ಥಾಪಿಸಿದ್ದರು. ಹೆಚ್ಚುವರಿಯಾಗಿ ವಿಶೇಷ ಚೇತನ ಮಕ್ಕಳು ತಯಾರಿಸಿದಂತಹ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಸ್ಟಮ್ಸ್ ಹೆಚ್ಚುವರಿ ಆಯುಕ್ತ ಬಿಜು ಥಾಮಸ್, ಸಹಾಯಕ ಆಯುಕ್ತರಾದ ಶೋಭಾ ಫೆರಿಸ್ ಭಟ್, ರಮೇಶ್ ಚಂದ್ರ ಶ್ರೀಧರ್, ಅರವಿಂದ್ ರಾಜ್ ಮತ್ತು ಇತರ ಕಸ್ಟಮ್ಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.